ಹುಡುಗ ಹುಡುಗಿ ಸುಲಭವಾಗಿ ಪ್ರೀತಿನಲ್ಲಿ ಬಿದ್ದಿರ್ತಾರೆ. ನೀವ್ಯಾವಾಗ ಲವ್ ಅಲ್ಲಿ ಬಿದ್ರಿ ಅಂತ ಪ್ರೇಮಿಗಳನ್ನ ಕೇಳಿದ್ರೆ ಅದರ ಹಿಸ್ಟ್ರಿ ಅವರಿಗೆ ಕೂಡ ಗೊತ್ತಿರೋದಿಲ್ಲ. ಯಾಕಂದ್ರೆ ಪ್ರೀತಿಯೊಳಗೆ ತಾವಾಗಿ ಅವರು ಬಿದ್ದಿರೋದು ಅವರಿಗೇ ಗೊತ್ತಿರೋದಿಲ್ಲ. ಏನೇ ಇರಲಿ, ತಂತ್ರಜ್ಞಾನ ವಿಜ್ಞಾನ ಎಷ್ಟೇ ಮುಂದುವರಿದ್ರು ಹುಡುಗ ಹುಡುಗಿ ಹತ್ರ, ಹುಡುಗಿ ಹುಡುಗನ ಹತ್ರ ನೇರವಾಗಿ ಪ್ರೇಮ ನಿವೇದನೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ? ಹೃದಯದಲ್ಲಿ ಬಚ್ಚಿಟ್ಟ ಪ್ರೀತಿನ ನೇರ ಹೇಳಿದ್ರೆ ಎದುರಿಗಿದ್ದವರು ಏನನ್ಕೋತಾರೋ ಅಂತ ಭಯ. ಈಗೀಗ ಸುಲಭವಾಗಿ ಮೊಬೈಲ್ನಲ್ಲಿ ಡು ಯು ಲವ್ ಮೀ ಅಂತ ಮೆಸೇಜ್ ಮಾಡಿ ರಿಪ್ಲೈ ಬರೋವರೆಗೆ ನಿರಾಳವಾಗಿರಬಹುದು. ಬಟ್ ನಿಮ್ಮ ಲವ್ ಬಗ್ಗೆ ಡಿಟೇಲ್ ಆಗಿ ಹೇಳಬೇಕು ಅಂದ್ರೆ ಪುರಾತನ ಕಾಲದಿಂದ ಇಂದಿನ ನ್ಯಾನೋ ಯುಗದವರೆಗೂ ಚಾಲ್ತಿಯಲ್ಲಿರುವ ಜನಪ್ರಿಯ ದಾರಿ ಅಂದ್ರೆ ಪತ್ರ. ನಿಮ್ಮ ಭಾವನೆಗಳನ್ನ, ನಿಮ್ಮ ಅಂತರಂಗವನ್ನ, ಪ್ರೀತಿಯ ಆಳವನ್ನ, ಬಚ್ಚಿಟ್ಟ ತುಮುಲಗಳನ್ನ, ಹೇಳಿ ಹಗುರಾಗೋಣ ಅನ್ಕೊಂಡ ಚಡಪಡಿಕೆಗಳನ್ನ ಅಕ್ಷರ ರೂಪದಲ್ಲಿ ಭಟ್ಟಿ ಇಳಿಸಿ ಅದನ್ನ ಹೇಗಾದ್ರೂ ಮಾಡಿ ನಿಮ್ ಪ್ರೀತಿ ಪಾತ್ರರಿಗೆ ತಲುಪಿಸುವ ಹೊತ್ತಿಗೆ ನೀವು ಬಹಳಷ್ಟು ಹಗುರ ಆಗಿರ್ತೀರಿ. ಪತ್ರವನ್ನಾದ್ರೆ ತುಂಬಾ ಸಾರಿ ಓದಬಹುದು, ವಿಮರ್ಶೆ ಮಾಡಬಹುದು. ದುಡುಕಿ ಮಾತನಾಡುವ ಬದಲು ಯೋಚಿಸಿ ಉತ್ತರ ಕೊಡೋದಿಕ್ಕೆ ಸಾಕಷ್ಟು ಟೈಮ್ ಇರೋದ್ರಿಂದ ಸಂವಹನ ಅನ್ನೋದು ತುಂಬಾ ಪರಿಣಾಮಕಾರಿಯಾಗಿ ಆಗ್ತದೆ. ಅದರಿಂದಲೇ ಇನ್ಯಾರು ಪತ್ರಗಳನ್ನು ನೆಚ್ಚಿಕೊಳ್ಳದಿದ್ರು ಬಡ ಪ್ರೇಮಿಗಳು ಮಾತ್ರ ಪತ್ರಗಳನ್ನ ತುಂಬಾ ಲೈಕ್ ಮಾಡ್ತಾರೆ. ಒಂದು ಪತ್ರದಿಂದ ಅದುವರೆಗೆ ಸ್ನೇಹವಾಗಿದ್ದ ನಿಮ್ ಸಂಬಂಧ ಪ್ರೇಮವಾಗಬಹುದು. ಆ ಪತ್ರ ಇನ್ಯಾರದ್ದು ಕೈಗೆ ಸಿಕ್ಕಿದ್ರೆ ಪ್ರೇಮ ಬಹಿರಂಗ ಆಗಬಹುದು. ನಿಮ್ಮ ಪ್ರೇಮ ನಿವೇದನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಮತ್ತಷ್ಟು ಪತ್ರ ಬರೆದು ಪ್ರೇಮವನ್ನ ಗಟ್ಟಿ ಮಾಡಬಹುದು. ಉತ್ತರವೇ ಬಾರದಿದ್ರೆ ಆ ಪತ್ರ ಮನಭಾರದ ವಿಷಾದದ ಸಂದೇಶವೂ ಆಗಬಹುದು.